ನೀನೊಡೆಯನು ಮಹಾಮಹಿಮನು ನೀಗೈದೆ ಆಕಾಶಗಳನ್ನು ಭುವಿಯನು ಹೇ ದೇವ ನೀನೊಡೆಯನು ಮಹಾಮಹಿಮನು ನಿನಗೋರ್ವನಿಗೆ ಸ್ತುತಿ ಸಲ್ಲುತ್ತಿಹುದು ನೀನೋರ್ವನೇ ಲೋಕಪಾಲಕನು ನೀನು ಕರುಣಾಮಯಿಯು ನಿನದೆ ದಯೆಯು ಇಹ ಪರದಲು ನಿನದೆ ದಯೆಯು ಹೇ ದೇವ ನೀನೊಡೆಯನು ಮಹಾಮಹಿಮನು ಹೇ ದೇವ ನೀನೊಡೆಯನು ಮಹಾಮಹಿಮನು ನಿರ್ಣಾಯಕ ದಿನದ ನೀನೊಡೆಯನಂದು ಜೀವಿಗಳಿಗೆಲ್ಲ ನೀಡುವೆ ನಯವನಂದು ನಿನ್ನನ್ನೇ ಪೂಜಿಪೆವು ನಾವೆಲ್ಲ ದೇವ ನಿನ್ನೊಡನೆಯೇ ಬೇಡುವೆವು ನಾವು ದೇವ ಹೇ ದೇವ ನೀನೊಡೆಯನು ಮಹಾಮಹಿಮನು ಹೇ ದೇವ ನೀನೊಡೆಯನು ಮಹಾಮಹಿಮನು ನೀಗೈದೆ ಆಕಾಶಗಳನ್ನು ಭುವಿಯನು ಹೇ ದೇವ ನೀನೊಡೆಯನು ಮಹಾಮಹಿಮನು ಮಹಾಮಹಿಮನು. ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿರುವ ಎಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಬೋಳಾರ ಹಾಗೂ ಹೀರಾ ಬಾಲಕಿಯರ ಪ್ರೌಢಶಾಲೆ ಬಬ್ಬುಕಟ್ಟೆ ಪೆರ್ಮನ್ನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಲಕ ಬಾಲಕಿಯರ ಉಳ್ಳಾಲ ಹೋಬಳಿ ಮಟ್ಟದ ಪ್ರೌಢಶಾಲೆಗಳ ಥ್ರೋಬಾಲ್ ಪಂದ್ಯಾಟ ಕಾರ್ಯಕ್ರಮದ ಅಧ್ಯಕ್ಷರಾದ ಜನಾಬ್ ಅಬ್ದುಲ್ ರಹಮಾನ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ SR ಲೋಕೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಸಂಚಾಲಕರಾದ ರಹಮತುಲ್ಲಾ ಅವರು ಹೂಗುಚ್ಛ ನೀಡಬೇಕಾಗಿ ಕೇಳಿ. ಮನ್ನೂರಿನ ಕೌನ್ಸಿಲರ್ ಆಗಿರುವ ಜನಾಬ್ ಮುಸ್ತಾಕ್ ಪಟ್ಲ ಇವರನ್ನು ಶಾಂತಿ ಎಜುಕೇಷನಲ್ ಟ್ರಸ್ಟ್ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶಾಂತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ AH ಮೆಹಮೂದ್ ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉಮರ್ ಬಾವ ಸರ್. ವಿಭಾಗದಲ್ಲಿ 3 ವಲಯಗಳಿದೆ. ಅದರಲ್ಲಿ ಉಳ್ಳಾಲ ಹೋಬಳಿಯಲ್ಲಿ 42 ಹೈಸ್ಕೂಲ್ಗಳು ಬರ್ತವೆ. ಅಲ್ಲಿಂದ 50 ಥ್ರೋಬಾಲ್ ಪಂದ್ಯಾಟಗಳಿವೆ. ಒಟ್ಟು 25 ತಂಡಗಳು ಭಾಗವಹಿಸ್ತಾ ಇವೆ. ನಮ್ಮ ಈ ಮಂಗಳೂರು ದಕ್ಷಿಣ ವಲಯದ ಉಳ್ಳಾಲ ಹೋಬಳಿಯಲ್ಲಿ ಕಳೆದ ವಾರ 27ನೇ ತಾರೀಕು ಈ ಒಂದು ಥ್ರೋಬಾಲ್ ಪಂದ್ಯಾಟ ಆಗಬೇಕಾಗಿತ್ತು. ಆದರೆ ಮಳೆ ಹಿಂದಿನ ದಿವಸ ಬಂದಿದ್ದರಿಂದ ಅದನ್ನು ಇವತ್ತು ಮಾಡಿದ್ವಿ. ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಇಲ್ಲಿಯ ಮುಖ್ಯಾಧ್ಯಾಪಕರು ಹಾಗೂ ಇಲ್ಲಿಯ ಮಾಲಾ ಮೇಡಮ್ ಅವರು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ವತಿಯಿಂದ ನಾನು ಕೃತಜ್ಞತೆಗಳ ಅಭಿನಂದಿಸ್ತೇನೆ. ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ಹಾಗೂ ಇಲ್ಲಿಯ ಎಲ್ಲ ವ್ಯವಸ್ಥೆಯನ್ನು ಅಂದರೆ ನಾವು ಕೊಟ್ಟ ಇಲಾಖೆಯ ಒಂದು ಕ್ರೀಡಾಕೂಟವನ್ನು ಇನ್ನು ಅನೇಕ ಶಾಲೆಗಳು ಕೊಟ್ಟಾಗ ಸಾಮಾನ್ಯವಾಗಿ ಅನ್ಎಡೆಡ್ ಸ್ಕೂಲುಗಳಲ್ಲಿ ಸಂಚಾಲಕರು ಬಹಳ ಪ್ರಮುಖವಾಗಿರ್ತಾರೆ. ಆದರೆ ಅವರು ಪ್ರೀತಿಯಿಂದ ನಮ್ಮ ಇಲ್ಲಿಯ ಸಂಚಾಲಕರು ಪ್ರೀತಿಯಿಂದ ಈ ಎಲ್ಲ ಕಾರ್ಯಕ್ರಮಕ್ಕೆ ಅವರಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಅದಕ್ಕಾಗಿ ಇನ್ನೂ ಹೆಚ್ಚಿನ ಅವರ ಇಲಾಖೆಯ ವತಿಯಿಂದ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಹಾಗೂ ಕ್ರೀಡಾಪಟುಗಳೇ, ನಿಮಗೆಲ್ಲರಿಗೂ ಹೇಳ್ತಾ ಇದ್ದೇನೆ, ಈ ಒಂದು ಇದರಲ್ಲಿ ಸೋಲು ಗೆಲುವು ಅಂತ ಇರುವಂಥದ್ದು. ಸೋಲನ್ನು ಹೇಗೆ ಎಲ್ಲರೂ ಸ್ವೀಕಾರ ಮಾಡ್ತಾರೆ, ಆದರೆ ಸೋಲನ್ನು ಸ್ವೀಕಾರ ಮಾಡೋದು ಬಹಳ ಕಡಿಮೆ. ಗೆಲುವು ಎಲ್ಲರೂ ಅತ್ಯಂತ ಖುಷಿಯಿಂದ ಆಸ್ವಾದ ಮಾಡ್ತಾರೆ. ಆದರೆ ಸೋಲನ್ನು ಕೂಡ
ಉತ್ತಮ ರೀತಿಯಲ್ಲಿ ಸ್ವೀಕರಿಸಿ ನಮ್ಮ ಸೋಲು ಯಾಕೆ ಬಂತು ಎನ್ನುವಂಥದ್ದನ್ನು ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಮುಂದಿನ ಹಂತದಲ್ಲಿ ಅದನ್ನು ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ನಾವು ಹೆಚ್ಚು ಅಭ್ಯಾಸವನ್ನು ಮಾಡಬೇಕು. ಹಾಗೂ ಕ್ರೀಡೆಯನ್ನು ನಾವು ವೃತ್ತಿಯನ್ನಾಗಿಸ್ಕೊಳ್ಳಿ. ಇಂದು ಎಲ್ಲ ಅವಕಾಶಗಳಿದೆ. ಕೇವಲ ಇಂದು ಈ ಕ್ರೀಡೆಯ ಜೊತೆಗೆ ನಮ್ಮ ಆರೋಗ್ಯಕ್ಕಾಗಿ ಕ್ರೀಡೆ, ವೃತ್ತಿಗಾಗಿ ಕ್ರೀಡೆ ಹಾಗೂ ಸಾಮೂಹಿಕವಾಗಿ, ವಿಶೇಷವಾಗಿ ಸಾಮೂಹಿಕ ಆಟಗಳು ನಮ್ಮ ಎಲ್ಲರ ಜೊತೆಗೆ ಹೊಂದಾಣಿಕೆಯನ್ನು ಬದುಕಲಿಕ್ಕೆ ಕ್ರೀಡೆ ಬೇಕು. ಯಾಕೆಂದರೆ ಇಂದು ಶಾಲಾ ಕ್ಲಾಸಿನ ಒಳಗಡೆ ನಮ್ಮ ಹೊಂದಾಣಿಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಗುಂಪಿನ ಆಟದಲ್ಲಿ ಇದು ಬಹಳ ಮುಖ್ಯ ಆಗಿರ್ತವೆ. ಅಂತಹ ಒಂದು ಕ್ರೀಡೆಯನ್ನು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅದರ ಭಾಗ, ನಮ್ಮ ಜೀವನದ ಒಂದು ಭಾಗವನ್ನು ಮಾಡಿಕೊಡಿ ಅಂತ ಹೇಳ್ತಾ, ಹಾಗೂ ಈ ಒಂದು ಶಾಲೆಗೆ ಇನ್ನೊಮ್ಮೆ ನಾನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ವಾಸ್ತವಿಕ ಮಾತುಗಳಲ್ಲಿ ಸೋಲು ಗೆಲುವು ಎಂಬುದು ಮುಖ್ಯ ಅಲ್ಲ, ಜೀವನವೂ ಸಹ ಮುಖ್ಯ. ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಂಡ್ರೆ ಜೀವನ ಸಾಧನೆ ಮಾಡಬಹುದು ಎಂದು ಮಾತಿನ ಮೂಲಕ ನಮಗೆ ಹೇಳಿಕೆ ಕೊಟ್ಟಂತ ಸರ್ ನಿಮಗೆ ಧನ್ಯವಾದ. ಥ್ರೋಬಾಲ್ ಪಂದ್ಯಾಟವನ್ನು ನಮ್ಮ ಈ ಬಬ್ಬುಗಟ್ಟೆ ವಾರ್ಡ್ನಲ್ಲಿ ಆಯೋಜಿಸುತ್ತಿರುವ ಕಾರಣದಿಂದ ನಾನು ವಾರ್ಡ್ನ ಪರವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಮತ್ತು ಇಂದಿನ ಈ ಪ್ರಸಕ್ತ ಪರಿಸ್ಥಿತಿಯಲ್ಲಿ, ಅಂದರೆ ಸ್ಮಾರ್ಟ್ಫೋನ್ ಯುಗದಲ್ಲಿ ಜನರು ಕ್ರಿಯಾಶೀಲತೆಯನ್ನು ಕಳೆದುಕೊಳ್ಳುವ ಸಂದರ್ಭದಲ್ಲಿ ಸರ್ಕಾರವು ಸೂಕ್ತ ಸಮಯದಲ್ಲಿ ಇಂತಹ ಕಾರ್ಯಕ್ರಮವನ್ನು, ಜನರ ಕ್ರಿಯಾಶೀಲತೆಯನ್ನು, ಯುವ ಪೀಳಿಗೆಯ ಕ್ರಿಯಾಶೀಲತೆ ಹೆಚ್ಚಿಸಲು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಸರ್ಕಾರದ ಕರ್ತವ್ಯವಾಗಿದೆ. ಆದ್ದರಿಂದ ಈ ಪ್ರಸಕ್ತ ಸಂದಿದ ಸರ್ಕಾರವನ್ನು, ಅದೇ ರೀತಿ ಆಯೋಜಕರನ್ನು ಅಭಿನಂದಿಸುತ್ತಾ, ಈ ಥ್ರೋಬಾಲ್ ಪಂದ್ಯಾಟವು ನಮ್ಮ ಮುಂದಿನ ಒತ್ತಡರಹಿತ ಜೀವನವನ್ನು, ಅದೇ ರೀತಿ ನಮಗೆ ಮುಂದಿನ ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳನ್ನು ಬಹಳ ಯಾವ ರೀತಿಯಲ್ಲಿ ನಾವು ಕ್ರೀಡೆಯಿಂದ ನಾವು ಅದನ್ನು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಕೋಆಪರೇಷನ್ನಿಂದ ನಾವು ಆಡಿ ನಾವು ಅಂತಹ ಗುಣಗಳನ್ನು ಬೆಳೆಸಲು ಪ್ರಯತ್ನಿಸುತ್ತೇವೆ. ಆ ಗುಣಗಳು ಜೀವನದಲ್ಲೂ ಅಳವಡಿಸಲು ಇಂತಹ ಕ್ರೀಡೆಗಳು ಪ್ರೇರಕವಾಗಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಘೋಷಿಸುತ್ತೇನೆ. ಧನ್ಯವಾದಗಳು. ಕ್ರೀಡೆಗಳ ಬಗ್ಗೆ ಈಗ ಆಲ್ರೆಡಿ ನಮ್ಮ ಕೌನ್ಸಿಲರ್ ಅವರು ನಿಮ್ಗೆ ಹೇಳಿದರು, ಜೀವನದ ಒಂದು ಅವಿಭಾಜ್ಯ ಅಂಗ. ಹಿಂದಿನ ಕಾಲದಲ್ಲಿಯೂ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ರು. ಸೀಸನಲ್ ಆಗಿ ಕ್ರೀಡೆಗಳನ್ನ ಆಟ ಆಡಿಸ್ತಾ ಇದ್ವಿ. ಬಟ್ ಆ ಸೀಸನಲ್ ಕ್ರೀಡೆಗಳು ನಿಮಗೆ ಇವತ್ತು ಗೊತ್ತಿಲ್ಲ. ಮಕ್ಕಳು ಹಿಂದಿನ ಕಾಲದಲ್ಲಿ ಗೋಲಿ ಆಡ್ತಿದ್ರು, ಬುಗುರಿ ಆಡ್ತಿದ್ರು, ಚೆಂಡ ಆಡ್ತಿದ್ರು, ಮರಕೋತಿ ಆಟ ಆಡ್ತಿದ್ರು, ಕಂಬಳ, ಈ ರೀತಿ ಎಲ್ಲ ಬೇರೆ ಬೇರೆ ಆಟಗಳನ್ನ ಆಡಿಸ್ತಾ ಇದ್ರು. ಅವು ಜೀವನದ ಅವಿಭಾಜ್ಯ ಅಂಗ. ಅಂದರೆ ನಾವು ಆರೋಗ್ಯವಾಗಿರ್ಬೇಕು ಅಂದರೆ ಕ್ರೀಡೆಗಳು ನಮ್ಮ ಜೊತೆ ಇರಬೇಕು. ಸೊ ಮುಂದುವರೆದ ರಾಷ್ಟ್ರಗಳಲ್ಲಿ ಇವತ್ತು ಕ್ರೀಡೆ ಯಾವ ರೀತಿ ಇದೆ ಅಂತ ಯೋಚನೆ ಮಾಡ್ರಿ. ಒಲಿಂಪಿಕ್ಸ್ಗಳಲ್ಲಿ ನಮ್ಮ ದೇಶದ ಸಾಧನೆ ಎಷ್ಟಿದೆ ಅಂತ ನೀವು ಯೋಚನೆ ಮಾಡ್ರಿ. ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಸೊ ಒಂದು ಲೈನ್ ಅಂತೂ ಇಟ್ಕೊಳ್ರಿ, ದೇರ್ ಈಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್ ವಿತೌಟ್ ಹಾರ್ಡ್ ವರ್ಕ್. ನಿಮ್ಮ ಸಾಧನೆ, ನಿಮ್ಮ ಸತತ ಒಂದು ಪ್ರಯತ್ನ, ಶ್ರಮ ಏನಿದೆ, ನೀವು ಅದನ್ನು ಗುರಿ ಮುಟ್ಟಲಿಕ್ಕೆ ಸಾಧ್ಯ. ಬಿಟ್ಟರೆ ಸುಮ್ಮನೆ ನೆನ್ನೆ ಮೊನ್ನೆ ಪ್ರಾಕ್ಟೀಸ್ ಮಾಡಿ ಬಂದು ಇಲ್ಲಿ ಗೆಲ್ಲಿಕ್ಕಾಗಲ್ಲ. ಯಾರು ಶ್ರದ್ಧೆಯಿಂದ ಶ್ರಮ ಹಾಕಿ ಸತತವಾಗಿ ಪ್ರಯತ್ನ ಹಾಕಿದ್ರೆ ಅವ್ರು ಗೆಲ್ತೀರಾ ಮಕ್ಕಳ. ಗೆದ್ದವರು ಎಂಜಾಯ್ ಮಾಡ್ಕೊಂಡು ಹೋಗ್ರಿ, ಸೋತವರು ಬೇಸರ ಪಡ್ಕೋಬೇಡ್ರಿ, ಖುಷಿಯಾಗಿ ಒಂದು ಅನುಭವ ಅನ್ಕೊಳ್ರಿ. ಈ ಒಂದು ಕ್ರೀಡೆನಲ್ಲಿ ನೀವು ಭಾಗವಹಿಸಬೇಕು ಮತ್ತು ಕ್ರೀಡಾ ಮನೋಭಾವವನ್ನು ವಿದ್ಯಾರ್ಥಿ ದಶೆಯಲ್ಲಿ ನೀವು ಬೆಳೆಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇಲಾಖೆ ಈ ಕಾರ್ಯಕ್ರಮವನ್ನು ನಾವು ಕ್ಲಸ್ಟರ್ ಹಂತದಲ್ಲಿ, ಹೋಬಳಿ ಹಂತದಲ್ಲಿ, ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ, ವಿಭಾಗ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ಕ್ರೀಡೆಗಳು ನಡೀತಿದೆ. ಇಲ್ಲಿಂದ ನೀವು ನಮ್ಮ ದಕ್ಷಿಣ ವಲಯದ ಮಕ್ಕಳು ಥ್ರೋಬಾಲ್ನಲ್ಲಿ ನನಗೆ ಕನಿಷ್ಠ ವಿಭಾಗ ಮಟ್ಟಕ್ಕಾದರೂ ಹೋಗ್ಬೇಕನ್ನೋದು ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಿ ಈ ಒಂದು ಕ್ರೀಡೆನ ಭಾಗವಹಿಸಿ ನಮ್ಮ ಮೇಲಂತಕ್ಕೆ ಹೋಗ್ತೀರಾ ಅಂತ ನಾನು ಆಶಿಸ್ತಾ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಇಲ್ಲಿನ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಒಂದು ಸ್ಥಾನ ಮಾತನ್ನು ಮುಗಿಸ್ತೇನೆ. ಜೈ. ಕಾರ್ಯಕ್ರಮ ಕಳೆದ ವರ್ಷ ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನಲ್ಲಿ ನಡೀತಿತ್ತು. ಕಳೆದ ಭಗವತಿ ಶಾಲೆಯ ಅಧ್ಯಕ್ಷನಾಗಿದ್ದು ತುಂಬ ಕಷ್ಟದ ಕೆಲಸ ಇದು ಮಾಡಲಿಕ್ಕೆ. ಯಾಕಂತ ಹೇಳಿದರೆ ಒಂದು ರೀತಿಯಲ್ಲಿ ಎಲ್ಲ ಮಟ್ಟದಲ್ಲಿ ಮಾಡುವಾಗ ಹಣದ ವಿಚಾರವಾಗಿ ಇವರಿಗೆ ಬೇಕಾಗುವಂಥ ಸವಲತ್ತು ಕೊಡುವ ವಿಚಾರದಲ್ಲಿ ಆಗಲಿ, ಶಾಂತಿ ಪ್ರತಿಷ್ಠಾನದವರು ಒಳ್ಳೆಯ ಹಣವಂತರಿದ್ದಾರೆ, ಸಿರಿವಂತರಿದ್ದಾರೆ, ಅವರಿಗೆ ತುಂಬ ಕಷ್ಟ ಆಗಲಿಕ್ಕಿಲ್ಲ. ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ ಭಾವನೆ ಕೂಡ ಇದೆ. ಅದಕ್ಕಾಗಿ ಅವರಿಗೆ ಒಪ್ಪಿಗೆ ಸಹ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂದರೆ ಒಳ್ಳೆ ರೀತಿಯಲ್ಲಿ
ಕ್ರೀಡಾ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ನಾವು ರಾಣಿ ಅಬ್ಬಕ್ಕನ ಅಧ್ಯಕ್ಷನಾಗಿದ್ದುಕೊಂಡು ಹಲವಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಮೋಹನ್ರು ಇದ್ದಾರೆ, ತ್ಯಾಗಂರವರು ಇದ್ದಾರೆ, ನಮ್ಮ ಕ್ರೀಡಾ ಸಂಚಾಲಕರಾಗಿ. ಅದೇ ರೀತಿಯಲ್ಲಿ ಮೋಹನ್ರು ಇದ್ದಾರೆ, ಅದೇ ರೀತಿ ನಾಯಕರು ಕೂಡ ಇದ್ದಾರೆ. ಕಳೆದ 20 ವರ್ಷಗಳಿಂದ ನಾವು ರಾಜ್ಯ ಮಟ್ಟದಲ್ಲಿ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ಹಲವಾರು ವಿಶೇಷವಾಗಿ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಟವನ್ನು ಶಾಲಾ ಮಕ್ಕಳಿಗೆಲ್ಲ ಮಾಡಿಕೊಂಡು ಬರ್ತಾ ಇದ್ದೇವೆ. ನನ್ನನ್ನು ಇವತ್ತು ಆಹ್ವಾನ ಮಾಡಿದ್ದು ಕೌನ್ಸಿಲರ್ ಆಗಿ ನೀವು ಮಾಡಿದ್ದೀರಿ. ನಾನು ಮುಸ್ತಾಕ್ ಪಟ್ಲ ಇಬ್ಬರು ಇಂಜಿನಿಯರ್ ಆಗಿದ್ದೇವೆ. ನಾವೆಲ್ಲ NITಯಲ್ಲಿ ಕಲಿತು ಬಂದು ಇವತ್ತು ಈ ಪ್ರದೇಶದಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಒಂದು 70-80 ಎಕರೆಯಷ್ಟು ಜಾಗ ಇದೆ ನಮ್ಮದು. ಯಾವಾಗಲೂ ಅವ್ರಿಗೆ ಕಣ್ಣು ಅದರಲ್ಲಿ. ಯಾಕಂದರೆ ಮುಸ್ತಾಕ್ ಮೊನ್ನೆ ಹೇಳ್ತಾ ಇದ್ದಾರೆ, ನೀವೊಂದು ಕ್ರೀಡಾಕ್ಕೆ ಸ್ಥಳ ಕೊಡಬೇಕು, ನೀವು ಉದ್ಯಾನ ಮಾಡಲಿಕ್ಕೆ ಸ್ಥಳ ಕೊಡಬೇಕಂತೇಳಿ. ನಾವಿಬ್ಬರು ಕೌನ್ಸಿಲರ್ ಆಗಿದ್ದುಕೊಂಡು ಈ ಪ್ರದೇಶದಲ್ಲಿ ನಂದು 20 ವರ್ಷ 15 ವರ್ಷ ಮೊದಲು ನಾನು ಅಧ್ಯಕ್ಷ ಆಗಿದ್ದೆ. ನಮ್ಮದು ಏಷ್ಯನ್ ಡೆವಲಪ್ಮೆಂಟ್ ಇದರಲ್ಲಿ ಕೂಡ ನಾವು ಹಲವಾರು ಯೋಜನೆಗಳನ್ನು ತರುವಾಗ ನಮಗೊಂದು ಕ್ರೀಡೆಯ ಪೆರ್ಮನೂರು ಗ್ರಾಮಕ್ಕೆ ಮಾಡಬೇಕಂತೇಳಿ ವಿಚಾರದಲ್ಲಿ ನಾವು ಹಲವಾರು ಬಾರಿ ಸಚಿವರಿಗೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ ಹಾಗೂ ಈ ಉಳ್ಳಾಲದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಒಂದು ಕ್ರೀಡೆ ಬಗ್ಗೆ ಒಂದು ಕ್ರೀಡಾಂಗಣ ಇಲ್ಲ. ಇದು ಒಂದು ನಮ್ಮ ಒಂದು ಕೊರತೆ ಅಂತ ಕಾಣಲಿಕ್ಕೆ ಇಚ್ಛೆಪಡ್ತೇನೆ. ಇಲ್ಲಿ ಉಳ್ಳಾಲದ ನಗರಸಭೆಯಲ್ಲಿ ಸಿ ಗ್ರೌಂಡ್ ಅಂತ ಹೇಳಿದೆ, ಅಲ್ಲೇ ಎಲ್ಲರೂ ಕೂಡ ಅದು ಕೂಡ ಪ್ರೈವೇಟ್ ಸಿ ಗ್ರೌಂಡ್ ಅಂತೇಳಿ ಮಕ್ಕಳಿಗೆ ಈಗಾಗಲೇ ಹೇಳಿದ್ರು. ಒಳ್ಳೆ ರೀತಿಯಲ್ಲಿ ನಾವು ಒಂದು ಕ್ರೀಡೆಯ ಬಗ್ಗೆ ನಮಗೆ ಭಾರತ ದೇಶದಲ್ಲಿ ಪ್ರೋತ್ಸಾಹ ಮಾಡಬೇಕಾದ್ರೆ ಕ್ರೀಡೆ ಕೂಡ ಒಂದು ಅವಶ್ಯಕತೆ. ಬರೀ ವಿದ್ಯಾಭ್ಯಾಸ ಮಾಡಿಕೊಂಡು ನಾವು ಕ್ರೀಡೆ ಕಲ್ತರೆ ಸಾಧ್ಯ ಆಗಲಿಕ್ಕಿಲ್ಲ. ಈಗಿನ ಯುವ ಜನರು ಎಲ್ಲ ಇದರಲ್ಲಿ ವಿಕಸನ ಮಾಡಿಕೊಂಡು ಹೋಗೋದ್ರೆ ಮಾತ್ರ ನಿಮಗೆ ಒಳ್ಳೆಯ ಅವಕಾಶ ಇದೆ, ಜೀವನದಲ್ಲಿ ಒಳ್ಳೆಯ ಅವಕಾಶ ಇದೆ, ನಮ್ಮ ದೇಶಕ್ಕೆ ಸಹ ಒಳ್ಳೆಯ ಅವಕಾಶ ಇದೆ. ನನ್ನೊಂದು ಬೇಡಿಕೆ, ಇನ್ನೊಂದು 5 ವರ್ಷ ನಾವಿದ್ದೇವೆ, ಖಂಡಿತವಾಗಿ ಈ ಪೆರ್ಮನೂರು ಗ್ರಾಮದಲ್ಲಿ ಎಲ್ಲಿಯಾದರೂ ಒಂದು ಒಳ್ಳೆಯ ವಿಶೇಷವಾಗಿ ಪಟ್ಲ ಅಥವಾ ನಾವಿಬ್ಬರೂ ಕೂಡ ಈ ಹಾಜಿಬಾಜಿನ ಕೌನ್ಸಿಲರ್ ಆಗಿದ್ದೇವೆ, ಪಟ್ಲದಲ್ಲಿ ಎಲ್ಲಿಯಾದರೂ ಒಂದು ಕ್ರೀಡಾ ಮಾಡಲಿಕ್ಕೆ ಆಗುವುದಾದರೆ ನಮಗೆ ನೀವೆಲ್ಲರೂ ಸುಹಾಸಿನಕ್ಕನವರಿದ್ದಾರೆ, ಸಚಿವರ ಹತ್ತಿರ ಇದ್ದಾರೆ, ಅವರ ಹತ್ರ ಕೇಳಿಕೊಳ್ಳಿ ಅಂದರೆ ದಯಮಾಡಿ ತಾವು ಮಾಡಿಕೊಳ್ಬೇಕಂತ ಹೇಳಿಕೊ ವಿಚಾರದಲ್ಲಿ ನನಗೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಒಂದು ದಿವಸ ಎರಡು ಮಾತು ನಮಗೆ ಶುಭ ನುಡಿಗಳು. ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿರುವ ಶ್ರೀಮತಿ ಸುಹಾಸಿನಿ, ಶ್ರೀಮತಿ ತುಳಸಿ ಇವರು ನಮಗೆ ಶುಭಾಶಯದ ಹಾರೈಕೆಗಳನ್ನು ಸಲ್ಲಿಸಿರುತ್ತಾರೆ. ಧನ್ಯವಾದಗಳು ನಿಮಗೆ ಮೇಡಮ್. ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರಿಂದ ಅಧ್ಯಕ್ಷತೆಯ 2 ಮಾತುಗಳು. ಒಂದು ಇಲ್ಲಿ ನಮಗೆ ಒಳ್ಳೆಯ ಶುಭ ಸಂಕೇತ ಅಂತ ಹೇಳ್ಬೋದು, ಇಲ್ಲಿ ನಮಗೆ ದೊರೆತಿದೆ. ಈಗಾಗಲೇ ನಮ್ಮ ಕೌನ್ಸಿಲರ್ ಆಗಿರೋ ದಿನಕರ್ ಉಳ್ಳಾಳು ಹೇಳಿದ್ದಾರೆ, ನಮ್ಮ ಈ ಪರಿಸರದಲ್ಲಿ ಕ್ರೀಡೆಗೆ ಸಾಕಷ್ಟು ಮಹತ್ವವನ್ನು ನಾವು ಪಡೆಯುತ್ತಿಲ್ಲ. ಕ್ರೀಡಾಂಗಣದ ಕೊರತೆ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣದಲ್ಲಿ SLC PUC ಎಲ್ಲ ಮಾರ್ಕ್ನಲ್ಲೆಲ್ಲ ಒಳ್ಳೆ ಮಾರ್ಕನ್ನು ಪಡೀತಾರೆ. ಆದರೆ ಕ್ರೀಡೆಗಳಲ್ಲಿ ಇಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಬರ್ತಾ ಇಲ್ಲ. ಅದಕ್ಕೆ ನಮ್ಮ ಈ ಹೋಬಳಿ ಮಟ್ಟದಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟರೆ ಇನ್ಶಾಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕ್ರೀಡಾಪಟುಗಳು ನಮ್ಮ ಮಂಗಳೂರಿನಿಂದ ಬರ್ಬೋದು, ನಮ್ಮ ಈ ಜಿಲ್ಲೆಗೆ ಹೆಸರನ್ನು ತರಬಹುದು. ಹೀಗೆಂದ ಹಾರೈಸ್ತಾ ನೀವೆಲ್ಲರೂ ಈ ದಿನದ ಕ್ರೀಡಾಪಟುದಲ್ಲಿ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ಶಿಪ್ಪನ್ನು ತೋರಿಸಿ ಗೆಲ್ಲಬೇಕು. ಆದರೆ ಗೆಲ್ಲುವಾಗ ಯಾವುದೇ ರೀತಿಯ ವಂಚನೆ, ಮೋಸ ಏನಾದರೂ ಮಾಡದೆ ಒಳ್ಳೆಯ ಡಿಸಿಪ್ಲಿನ್ದ ಈ ಕ್ರೀಡಾಕೂಟವನ್ನು ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿ ಎಲ್ಲರಿಗೆ ಶುಭವನ್ನು ಕೋರುತ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಂತೆಯೇ ತುಂಬು ಸಹಕಾರ ನೀಡಿರುವಂಥ ಶಾಂತಿ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾದಂತಹ AH ಮೆಹಮೂದ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೀಯ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. पर चुपके से मारता है और इंसान खुद हारता है। कौन है? कौन है? अरे ऐसा क्या डराता है? क्या कोई कमातन छाया है? क्या कोई विदेशी पंगा है या भीतर ही कोई दंगा है?
कम परेशानी है? अब देखो फैल रही है। क्या फैल रही है? महामारी है, डेंगू महामारी। डेंगू? जी हाँ, डेंगू मच्छर से फैलने वाली एक वायरल इन्फेक्टिव है जो दुनिया की आधी आबादी के लिए खतरा है। खतरा है। अच्छा, लेकिन ये फैलती है कैसे और कहाँ? यह साफ धुले पानी में देते हैं अंडे और गरीब इलाके हैं इसके अड्डे। कोई लक्षण है क्या और उपाय बता? व्यक्त है बीमारी जानलेवा, दर्द और बुखार, शरीर पर चक्कर और प्लेटलेट्स की कमी, बच्चों को होता है बेहद खतरा। सावधान लोगों, हो रहा है हमला। इन मच्छरों को अपने घर में पलने ना दे, पानी हमेशा ढक कर ही रखे। हमें है पता उपाय डेंगू और मलेरिया से बचने का। ये सब पढ़े लिखे लोग हैं, इन्हें सब कुछ पता है, लेकिन रोग ना तमे हैं, मर रहे हैं हजार इस बीमारी से आज। अरे कुछ मजे की बात करें। हाँ, पढ़े लिखे खाते पीते घर के लोग डेंगू से लड़ने की सेना है आप। हम कैसे? क्या हम घर में करें सफाई या करें लोगों में जागृति का प्रचार? अरे ये क्या कह रहे हो जमूरे? सबको बहुत काम है और सरकार करती ना प्रचार है, ये सरकार का काम है। हाँ, हम कर भी क्या सकते हैं, बीमारी के लिए तो अस्पताल है। मेहरबान कदरदान साहिबान, इस दौड़ती हुई दुनिया में थोड़ा सा आप ठहरे हैं तो सुन ले मेरी फरियाद। अरे तुझे क्या हुआ? तू क्यों रोता है? लगता है दिल गहरी बुलिया है। जाए मत मालिकान, रुक कर सुन लीजिए इसकी बात, शायद आपको लगे कि ये जमूरा भी एक इंसान है। अच्छा बताओ, हम डेंगू से कैसे बच सकते हैं? बता जमूरे, ये भले इंसान लगते हैं, इंसानियत के कारण से थोड़ा परेशान है, तेरी मदद जरूर करेंगे। देखिए मेरी मेहरबान, देखिए चारों ओर बहुत से गरीब इस डेंगू के शिकार है, पर डेंगू की जागृति देने से और पैसों से लाचार है वो बच सकते हैं। आपकी मेहरबानी से आपका थोड़ा सा योग्य इन्हें बचा सकता है। रोग से तो बच सकते हैं, लेकिन गरीबों से हारे हैं। मेहरबान कदरदान, जरा दिल पर हाथ रख के सोचिए, आपकी थोड़ी सी जागृति, समय और रकम देने से किसी की जान बच सकते हैं। तो सोचिए मत, बढ़ाइए हाथ, देखिए मेरे साथ नन्हे बच्चे, दिल खोल कर दान दे और डेंगू को जान लेने से रोकिए। क्योंकि यह भी डेंगू हराने का एक तरीका है, हम मरने नहीं देंगे किसी को डेंगू से। हम इस जानकारी को आपको देंगे, आप इस जानकारी को सबको बांटिए और इसका अनुसरण भी करें। तो बताओ कौन कौन है हमारे साथ? नन्हे बच्चों को करो ना इनकार, इनसे जुड़े हैं बेहतर भारत का ताज। नन्ही कलियानी पीड़ा उठा है डेंगू के खिलाफ, कदम से कदम मिलाओ इन बच्चों के साथ, हम भारतीय के साथ, तभी कर पाओगे इस भारत में डेंगू का मात, इस भारत में डेंगू का मात। ಧನ್ಯವಾದಗಳು ವಿದ್ಯಾರ್ಥಿನಿಯರೇ.
Set point. Captain not. Set point. Okay, get ready, Captain. Second set. Halo. Apa nih? Aule bagus apa dulu?
Good shot. Good shot. Get it.